ಆಸೆಯ ಬಾನಾಡಿಯನ್ನು ಹೃದಯದ ಗೂಡಲ್ಲಿ ಮುಚ್ಚಿಟ್ಟ ಶ್ರೀರಾಮಾಯಣ ಮಹಾಕಾವ್ಯದ ಉಸಿರಿಕೆ. ಸಹನೆಗೆ ತಪ್ಪನಿಗೆ ಇನ್ನೊಂದು ಹೆಸರಾಕಿ ಊರ್ಮಿಳೆ. 14 ವರ್ಷಗಳ ಕಾಲದ ವನವಾಸದ ಕಷ್ಟದಲ್ಲಿದ್ದರೂ ಸೀತಾದೇವಿಗಿದ್ದು ಪ್ರಭು ಶ್ರೀರಾಮನ ಸಾಮೀಪ್ಯ. 14 ವರ್ಷಗಳ ಕಾಲ ಅರಮನೆ ವಾಸದ ಸುಖದಲ್ಲಿದ್ದರೂ ಊರ್ಮಿಳೆಗಿದ್ದದ್ದು ಏಕಾಂತದ ಸಾಂಗತ್ಯ. ಅಂತರಂಗದಲ್ಲಿ ತ್ಯಾಗಾನುರಾಗದ ಬಣ್ಣ ಬಳಿದ ತ್ರೇತಾಯುಗದ ಮೌನ ಪಾತ್ರ ಊರ್ಮಿಳೆ. ಅದು ಅಂದು. ಆದರೆ ಇಂದು ಕೂಡ ಇವಳಂತೆ ಅದೆಷ್ಟೋ ಮೌನ ಕೊರಳುಗಳಿಂದ ಮನೆಯ ಕೋಣೆಯ ಮುಸುಕಿನ ಒಳಗೆ ಬಿಕ್ಕುವ ಧ್ವನಿ ಕೇಳುತ್ತಿದೆ. ಸಂಸಾರಯಾನದ ಸೂತ್ರಧಾರಿಗಳು ಊರ್ಮಿಳೆಯಂತೆ ಮೌನ ಪಾತ್ರಧಾರಿಗಳಾಗದಿರಲಿ. ಸಂಸಾರದ ಕಥೆಯಲ್ಲಿ ಇವರ ಪಾತ್ರಗಳು ಕೂಡ ಮೌನ ಮುರಿದು ಮಾತಾಡಲಿ.